ಚುಂಡಿಮುಖೇಡ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಮಂಜೂರು ಮಾಡುವಂತೆ ಬೀದರ್ ಜಿಲ್ಲಾ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಮನವಿ ಪತ್ರ ಸಲ್ಲಿಸಿದ್ರು. ಬೀದರ್ ಜಿಲ್ಲೆ ಔರಾದ ತಾಲೂಕಿನ ಮಹಾರಾಷ್ಟ್ರ ಗಡಿಯಲ್ಲಿರುವ ಚುಂಡಿಮುಖೇಡ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಇಲ್ಲದೆ ವಿದ್ಯಾರ್ಥಿಗಳು ಮಹಾರಾಷ್ಟ್ರಕ್ಕೆ ಹೋಗಿ ಶಾಲೆ ಕಲಿಯುವ ವಾತಾವರಣ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ ಪ್ರೌಢಶಾಲೆ ಇಲ್ಲದ ಕಾರಣ ಪ್ರಾಥಮಿಕ ಶಾಲೆ ಮುಗಿಸಿಕೊಂಡು ಅನೇಕ ವಿದ್ಯಾರ್ಥಿಗಳು ಶಾಲೆಯಿಂದ ವಂಚಿತರಾಗುತ್ತಿದ್ದಾರೆ. ಈ ಗ್ರಾಮಕ್ಕೆ ಹಲವು ಬಾರಿ ಜಿಲ್ಲಾಧಿಕಾರಿಗಳು ಸಚಿವರಾದ ಪ್ರಭು ಚವ್ಹಾಣ್ ಅವರು ಭೇಟಿ ನೀಡಿದ್ರು. ಆದರೆ ಇವರು ಯಾರು ಕೂಡ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡೇ ಇಲ್ಲ. ಗ್ರಾಮದ ವಿದ್ಯಾರ್ಥಿಗಳಿಗೆ ಆಗಿರುವ ತೊಂದರೆಯನ್ನು ತಪ್ಪಿಸಿ ಕರ್ನಾಟಕ ಗಡಿ ಪ್ರದೇಶದಲ್ಲಿರುವ ಗ್ರಾಮದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸರ್ಕಾರ ಅನುವು ಮಾಡಿಕೊಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ. ಸ್ಥಳೀಯ ಶಾಸಕ ಸಚಿವ ಪ್ರಭು ಚವ್ಹಾಣ್ ಅವರು ಕನ್ನಡ ಶಾಲೆಗಳನ್ನು ಕನ್ನಡ ವಿದ್ಯಾರ್ಥಿಗಳನ್ನು ರಕ್ಷಿಸುವ ಕೆಲಸ ಮಾಡುತ್ತಿಲ್ಲ. ಸುಮಾರು ಸರಿ ಈ ಗ್ರಾಮದಲ್ಲಿ ಸಂಚಾರ ಮಾಡಿರುವ ಸಚಿವ ಪ್ರಭು ಚವ್ಹಾಣ್ ಅವರು ಇದರ ಬಗ್ಗೆ ಗಮನ ಹರಿಸದೇ ಇರುವುದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ತೀವ್ರವಾಗಿ ಖಂಡಿಸುತ್ತದೆ ಎಂದು ಮನವಿ ಪತ್ರದಲ್ಲಿ ತಿಳಿಸಲಾಗಿದೆ. ಇದೇ ವೇಳೆ ಗೌರವ ಅಧ್ಯಕ್ಷರಾದ ಬಸವರಾಜ ಶೇಟಕರ, ತಾಲೂಕಾ ಉಪಾಧ್ಯಕ್ಷರು ನರಸಿಂಗ್ ಹಕ್ಕ, ಮುನ್ನು ಹಕ್ಕೆ, ಯಾಕೂಬ್ ಕಾಂಬ್ಳೆ, ಆಕಾಶ್ ದೇವಕತ್ತೆ, ಬಾಲಾಜಿ ಉಪಸ್ಥಿತರಿದ್ದರು. ವರದಿ ಅರವಿಂದ ಮಲ್ಲಿಗೆ. ಈ ಮೇಲೆ ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೀದರ್ ಜಿಲ್ಲೆ ಔರಾದ ತಾಲೂಕಿನ ಮಹಾರಾಷ್ಟ್ರದಲ್ಲಿ ಚುಂಡಿಮುಖೇಡ ಗ್ರಾಮಕ್ಕೆ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳ ಮಹಾರಾಷ್ಟ್ರಕ್ಕೆ ಹೋಗಿ ಶಾಲೆ ಸರ್ ಇಲ್ಲಿಂದ ಈಗ 1ನೇ ಹಿಡಿದು 8ನೇ ತನಕ ಇದು ಕಲಿಲಿಲ್ಲ ಸರ್ ಕನ್ನಡ. ಅಲ್ಲಿಂದ ಹೋಗಿ ಸರ್ ಮರಾಠಿ ಕಲಿ ಅಂದ್ರು ಸರ್ ಅವ್ರಿಗೆ ಎಷ್ಟು ಕಷ್ಟ ಕೊಡ್ಬೇಕು ಸರ್. ಇದಕ್ಕೆ ಸರ್ ಶಾಸಕರಿಗೆ ಸರ್ ಗ್ರಾಮ ಸಂಚಾರ ಮಾಡ್ಯಾರ ಸರ್. ಅದಕ್ಕೆ ಅವ್ರು ಕೂಡ ಇದು ಮಾಡಿದ್ರು. ಎಲ್ಲ ಸೇಫ್ ಪ್ರಚಾರ ಮಾಡ್ತಾರೆ ಇಲ್ಲ ಸರ್. ಇಲ್ಲ ಸರ್ಕಾರಿ ಇದು ಅದ ಸರ್, ಅಲ್ಲಿ ಕನ್ನಡ ಒಬ್ಬರಿಗೆ ಬರೋಲ್ಲ ಸರ್. ಪ್ರಯತ್ನ ಮಾಡೋಣ ಸತತವಾಗಿ ಎಲ್ಲರಿಗೂ ಸರ್ ಥೋಡೆ ಇದ್ರ ಬಗ್ಗೆ ಗಮನ ಹರಿಸಿ. ಖಂಡಿತ ಖಂಡಿತ ज्ञानेश्वर असं करतोस.